ಯಾವುದೇ ಬಡವನಿಗೆ ಕಾಂಗ್ರೆಸ್ ತೊಂದರೆ ಆಗಿಲ್ಲ. ಹಿಂದುಳಿದ ವರ್ಗದವರಿಗೆ ಕಾಂಗ್ರೆಸ್ ಪಕ್ಷ ತೊಂದರೆ ಆಗಿಲ್ಲ. ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಕಾಂಗ್ರೆಸ್ ಪಕ್ಷದ ತೊಂದರೆ ಆಗಿಲ್ಲ. ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷ ತೊಂದರೆ ಆಗಿಲ್ಲ. ತೊಂದರೆ ಆಗಿದ್ರೆ ಜಮೀನ್ದಾರರಿಗೆ, ಬಂಡವಾಳಶಾಹಿಗಳಿಗೆ, ಭೂಮಾಲಕರಿಗೆ ತೊಂದರೆ ಆಗಿದೆ ಹೊರತು ಸಾಮಾನ್ಯ ಜನರಿಗೆ ಕಾಂಗ್ರೆಸ್ ಪಕ್ಷದ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ತೊಂದರೆ ಆಗಿದ್ರೆ ಇವತ್ತು ವಿರೋಧ ಪಕ್ಷದ ನಮಗೆ ಪ್ರಶ್ನೆ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಧಿಕಾರಿ ಶಾಹಿಯಲ್ಲಿ ಏನೋ ತಪ್ಪಾದ್ರೂ ನಾವು ಮಾತಾಡಬೇಕು. ನಿನ್ನೆ ಉಡುಪಿಯಲ್ಲಿ ಜಿಲ್ಲಾಧಿಕಾರಿ ಒಬ್ಬರು ಇವತ್ತು ಕೇಸರಿ ಧ್ವಜವನ್ನು ಹಾರಿಸುವಂತ ಒಂದು ಕೆಲಸ ಮಾಡಿದ್ದಾರೆ. ಅದು ನಾವು ತಪ್ಪು ಅಂತ ಎಲ್ಲ ಕಾಂಗ್ರೆಸ್ನವರು ಹೇಳಬೇಕಾದ ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪತಾಕೆ ಹಾಕ್ಬೇಕು. ನೀವು ಕಾಂಗ್ರೆಸ್ ಪತಾಕೆ ಹಾಕಬೇಡಿ, ಕೇಸರಿ ಪತಾಕೆಯನ್ನು ಹಾಕಬೇಡಿ, ನೀವು ಹಸಿರು ಪತಾಕೆಯನ್ನು ಹಾಕಬೇಡಿ, ಯಾವುದೇ ಪತಾಕೆಯನ್ನು ಹಾಕಬೇಕು. ದೇವಸ್ಥಾನದ ಕಾರ್ಯಕ್ರಮ, ಆ ದೇವಸ್ಥಾನದ ಕಾರ್ಯಕ್ರಮ ಎಲ್ಲರೂ ಸಮಾನವಾದ ಅವಕಾಶ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಲಿ. ಯಾವುದೇ ಬಣ್ಣದ, ಯಾವುದೇ ರೀತಿಯ ರಾಜಕೀಯ ಪ್ರೇರಿತವಾದಂಥ ಪತಾಕೆಯಲ್ಲಿ ಯಾರು ಹಾರಿಸ್ತಾರೆ ಅದನ್ನು ನಾವು ಖಂಡಿತವಾಗಿ ಧಿಕ್ಕರಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ. ಯಾವುದೇ ಬಡವನಿಗೆ ಕಾಂಗ್ರೆಸ್ ತೊಂದರೆ ಆಗಿಲ್ಲ. ಹಿಂದುಳಿದ ವರ್ಗದವರಿಗೆ ಕಾಂಗ್ರೆಸ್ ಪಕ್ಷ ತೊಂದರೆ ಆಗಿಲ್ಲ. ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಕಾಂಗ್ರೆಸ್ ಪಕ್ಷದ ತೊಂದರೆ ಆಗಿದೆ. ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ ಪಕ್ಷ ತೊಂದರೆ ಆಗಿಲ್ಲ. ತೊಂದರೆ ಆಗಿದ್ರೆ ಜಮೀನ್ದಾರರಿಗೆ, ಬಂಡವಾಳಶಾಹಿಗಳಿಗೆ, ಭೂಮಾಲಕರಿಗೆ ತೊಂದರೆ ಆಗಿದೆ ಹೊರತು ಸಾಮಾನ್ಯ ಜನರಿಗೆ ಕಾಂಗ್ರೆಸ್ ಪಕ್ಷದ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ತೊಂದರೆ ಆಗಿದ್ರೆ ಇವತ್ತು ವಿರೋಧ ಪಕ್ಷದ ನಮಗೆ ಪ್ರಶ್ನೆ ಮಾಡಬೇಕಾಗಿದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅಧಿಕಾರಿ ಶಾಹಿಯಲ್ಲಿ ಏನೋ ತಪ್ಪಾದ್ರೂ ನಾವು ಮಾತಾಡಬೇಕು. ನಿನ್ನೆ ಉಡುಪಿಯಲ್ಲಿ ಜಿಲ್ಲಾಧಿಕಾರಿ ಒಬ್ಬರು ಇವತ್ತು ಕೇಸರಿ ಧ್ವಜವನ್ನು ಹಾರಿಸುವಂತ ಒಂದು ಕೆಲಸ ಮಾಡಿದ್ದಾರೆ. ಅದು ನಾವು ತಪ್ಪು ಅಂತ ಎಲ್ಲ ಕಾಂಗ್ರೆಸ್ನವರು ಹೇಳಬೇಕಾದ ಅಗತ್ಯ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪತಾಕೆ ಹಾಕಬೇಕು. ನೀವು ಕಾಂಗ್ರೆಸ್ ಪತಾಕೆ ಹಾಕಬೇಡಿ, ಕೇಸರಿ ಪತಾಕೆಯನ್ನು ಹಾಕಬೇಡಿ, ನೀವು ಹಸಿರು ಪತಾಕೆಯನ್ನು ಹಾಕಬೇಡಿ, ಯಾವುದೇ ಪತಾಕೆಯನ್ನು ಹಾಕಬೇಕು. ದೇವಸ್ಥಾನದ ಕಾರ್ಯಕ್ರಮ, ಆ ದೇವಸ್ಥಾನದ ಕಾರ್ಯಕ್ರಮ ಎಲ್ಲರೂ ಸಮಾನವಾದ ಅವಕಾಶ ಕೊಡ್ತಕ್ಕಂಥ ಕಾರ್ಯಕ್ರಮ ಆಗಲಿ. ಯಾವುದೇ ಬಣ್ಣದ, ಯಾವುದೇ ರೀತಿಯ ರಾಜಕೀಯ ಪ್ರೇರಿತವಾದಂಥ ಪತಾಕೆಯಲ್ಲಿ ಯಾರು ಹಾರಿಸ್ತಾರೆ ಅದನ್ನು ನಾವು ಖಂಡಿತವಾಗಿ ಧಿಕ್ಕರಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಎರಡು ಮಾತನ್ನು ಮುಕ್ತಾಯ ಮಾಡ್ತೇನೆ. ಜೈ ಹಿಂದ್, ಜೈ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.